ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ವತಿಯಿಂದ ಜಿಎಸ್ಟಿ ಕುರಿತ ಸಂವಾದ ಕಾರ್ಯಕ್ರಮವು ಡಿಸೆಂಬರ್ 2ರಂದು ಸಂಜೆ 5 ಗಂಟೆಗೆ ನಗರದ ಎಸ್ಡಿಎಂ ಕಾನೂನು ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷರಾದ ಯು ರಾಮರಾವ್ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸಂವಾದ ಕಾರ್ಯಕ್ರಮಕ್ಕೆ ಸಿಎಎಸ್ಎಸ್ ನಾಯಕ್ ವಿಶ್ವನಾಥ್ ಶೆಟ್ಟಿ, ಜಿಎಸ್ ಹುಲಿಕಟ್ಟೆ ಭಾಗವಹಿಸಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದರು. ಇದು 2ನೇ ತಾರೀಕು ಶನಿವಾರ ಡಿಸೆಂಬರ್ 2 5 ಗಂಟೆಗೆ SDM Law College ನಲ್ಲಿ ಆಗ್ತಾ ಇದೆ. ಕಳೆದ ಏಪ್ರಿಲ್ 29ರಂದು ನಾವು GST ಬಗ್ಗೆ ಒಂದು ಸೆಮಿನಾರ್ ಮಾಡಿದ್ದು. ಅದಕ್ಕೆ 2,000 ರೂಪಾಯಿ ಫೀಸ್ ಕೊಟ್ಟು ಕೂಡ 100 ಜನರಿಗಿಂತ ಹೆಚ್ಚು ಆ ಸೆಮಿನಾರಿಗೆ ಅಟೆಂಡ್ ಆಗಿದ್ರು. ಆದರೆ GST ಬಗ್ಗೆ ನಮ್ಮ ಮೆಂಬರ್ಸ್ಗೆ, ನಮ್ಮ ಸದಸ್ಯರಿಗೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೋಸ್ಕರ ಇದಕ್ಕೆ ಯಾವ ಫೀಸ್ ಇಲ್ಲ. ನಮ್ಮ ಸದಸ್ಯರು ಮಾತ್ರ ಅಲ್ಲ, ಬೇರೆ ಯಾರು ಕೂಡ ಇದಕ್ಕೆ ಆಸಕ್ತರು ಬರ್ಬೋದು. ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮತ್ತೆ ಈ ಪೋಸ್ಟ್ ಡಿಮಾನಿಟೈಸೇಷನ್ GST ಎರಾ ಅಂಡ್ ವೇ ಹೆಡ್ ಇದರ ಬಗ್ಗೆ ಇತ್ತೀಚೆಗೆ ಯಾರು ಬೇರೆ ಸಂಘ ಸಂಸ್ಥೆಗಳು ಒಂದು ಟಾಕ್ ಅನ್ನು ಅರೇಂಜ್ ಮಾಡಲಿಲ್ಲ. ಪ್ರಾಯಶಃ ಇದರ ಬಗ್ಗೆಯೂ ನಾವೇ ಪ್ರಥಮವಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಪ್ರಕಾಶ್ ರಾವ್, ರವೀಂದ್ರ ರಾವ್, ಯಶಸ್ವಿನಿ ಉಪಸ್ಥಿತರಿದ್ದರು.